ಅಲ್ಲಿ ತಿರುಗುವ ತೊಟ್ಟಿಲು, ಮರದ ಕುದುರೆ, ಕುದುರೆ ಸವಾರಿ, ವಿಧ ವಿಧದ ಮಳಿಗೆಗಳು, ಕುಣಿದು ಕುಪ್ಪಳಿಸಿ ನಗುವ ಮುಗ್ಧ ಮಕ್ಕಳು, ಮನಸೆಳೆಯುವ ಯಕ್ಷಿಣಿಯಾಟ, ಅಕ್ಷರಶಃ ಜಾತ್ರೆ ಉತ್ಸವ. ಇದು ಡೊಂಗರಕೇರಿಯ ಕೆನರಾ ಹೈಸ್ಕೂಲ್ನ ಮೈದಾನದಲ್ಲಿ ಮೇಳೈಸಿದಂತೆ ಕಾಣ್ತಾ ಇತ್ತು. ಇವೆಲ್ಲ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳದಲ್ಲಿ. ಈ ಬಗ್ಗೆ ವಿಶೇಷ ವರದಿ ಇಲ್ಲಿದೆ. ಹುಟ್ಟು ಆ ಸೃಷ್ಟಿ ಬರೆದಿದ್ದಂತಿದ್ದರೂ ಬದುಕು ಮಾತ್ರ ನಾವು ಅಂದುಕೊಂಡಂತೆ. ಎಲ್ಲವೂ ಸರಿಯಿದ್ದು ನಾ ಸೋತೆನೆಂದು ಕೊರಗುವವರು ಬಹಳಷ್ಟು ಮಂದಿ ಇದ್ದಾರೆ. ಆದರೆ ತಮ್ಮಲ್ಲಿ ನ್ಯೂನತೆಯನ್ನು ಹೊಂದಿದ್ದರೂ ಎಲ್ಲವನ್ನೂ ಮೆಟ್ಟಿ ನಿಂತು ಯಾರಿಗೂ ನಾವು ಕಡಿಮೆಯಿಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ ದಿವ್ಯಾಂಗರು. ಹೌದು, ಮಂಗಳೂರಿನಲ್ಲಿ ಆಶಾ ಜ್ಯೋತಿ ಸಂಸ್ಥೆ, ಸೇವಾ ಭಾರತಿ ಸಂಸ್ಥೆಯು ದಿವ್ಯಾಂಗರು ಮತ್ತು ಅವರ ಹೆತ್ತವರ ವೇದಿಕೆ ಆಯೋಜಿಸಿದ ವಿಶಿಷ್ಟರಿಗಾಗಿ ವಿಶಿಷ್ಟ ಮೇಳ 2020 ಕಾರ್ಯಕ್ರಮವು ಕೆನರಾ ಹೈಸ್ಕೂಲ್ನಲ್ಲಿ ಆಯೋಜಿಸಿದ್ದು, ದಿವ್ಯಾಂಗರು ತಮ್ಮ ವೈಕಲ್ಯತೆ ಮರೆತು ನೋಡುಗರ ಕಣ್ಣಲ್ಲಿ ಬೆರಗು ಮೂಡಿಸಿದ್ದಾರೆ. ಮಾನವೀಯತೆ ಕಣ್ಣಲ್ಲಿ ನೋಡಿದಾಗ ಮನಸ್ಸಿಗೆ ನೋವಾದರೂ ಅವರ ಕೌಶಲ್ಯಕ್ಕೆ ನಾವು ತಲೆಬಾಗಬೇಕಿದೆ. ಮಕ್ಕಳಿಗಾಗಿಯೇ ಇದ್ದ ಸುಮಾರು 24 ಮಳಿಗೆಗಳಲ್ಲಿ ದಿವ್ಯಾಂಗ ಚೇತನರಿಗೆ ಸವಿಯಲು ಹಣ್ಣಿನ ರಸ, ಬೇಲ್ಪುರಿ, ಚಾಕ್ಲೇಟ್, ಕಲ್ಲಂಗಡಿ, ನೆಲಗಡಲೆ, ಸಕ್ಕರೆ ಮಿಠಾಯಿ, ರೊಟ್ಟಿ, ಐಸ್ ಕ್ಯಾಂಡಿ, ಕಲ್ಲಂಗಡಿ ಜ್ಯೂಸ್ ಪುಡಿ, ಚುರುಮುರಿ, ಚಕ್ಕುಲಿ ಉಂಡೆ, ಮಜ್ಜಿಗೆ, ಬಾಳೆಹಣ್ಣು, ವಿಶೇಷ ಆಕರ್ಷಣೆಯಾಗಿ ಮೆಹಂದಿ ಹಾಕುವುದು, ಮನೋರಂಜನಾ ಆಟಗಳಾಗಿ ರಿಂಗ್ ಬಿಸಾಡೋದು, ಡಬ್ಬಿಗೆ ಗುರಿ, ತಿಲಕ ಇಡುವುದು, ಬಾಲ್ ಸಂಖ್ಯೆ ಹಾಗೂ ರೋಮಾಂಚನಕಾರಿ ತಿರುಗು ತೊಟ್ಟಿಲು, ಕುದುರೆ ಸವಾರಿ, ತಿರುಗುವ ಮರದ ಕುದುರೆ. ಡಾಕ್ಟರ್ ಮುನ್ನಾ ಅವರು ಮ್ಯಾಜಿಕ್ ಮೂಲಕ ಮಕ್ಕಳನ್ನು ಮೋಡಿಗೊಳಿಸಿದ್ರು. ಬಳಿಕ ನಡೆದ ವಿಶೇಷ ಚೇತನರ ಸಾಂಸ್ಕೃತಿಕ ಕಾರ್ಯಕ್ರಮ ನೆರೆದವರನ್ನು ಮಂತ್ರ ಮುಗ್ಧರನ್ನಾಗಿಸಿತು. ಸಭಾ ಕಾರ್ಯಕ್ರಮವನ್ನ ಕಾರ್ಪೊರೇಷನ್ ಬ್ಯಾಂಕ್ ಆಡಳಿತ ನಿರ್ದೇಶಕರಾದ ಪಿವಿ ಭಾರತಿ ಹಾಗೂ ಮೆಸ್ಕಾಂನ ವ್ಯವಸ್ಥಾಪಕ ನಿರ್ದೇಶಕರಾದ ಸ್ನೇಹಲ್ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದ್ರು. ಕಳೆದ 22 ವರ್ಷಗಳಿಂದ ಸೇವಾ ಭಾರತಿ ಸಂಸ್ಥೆಯು ತನ್ನ ಸೇವೆಯ ಅಂಗವಾಗಿ ಈ ಕಾರ್ಯ ನಡೆಸುತ್ತಿರುವ ಬಗ್ಗೆ ಗಣ್ಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ರು. And the patience of the lovely teachers who have trained these children to bring out their best, and I'm sure they have made a great day for them today. So it is for us to really understand and appreciate that these children or these adults, some of the cases might have grown up adults also, are deprived of a particular skill, but they definitely have other skills which can be developed and which can develop them into great people any day. ನಮ್ಮ ವಿಶ್ವದಲ್ಲೇ, ನಮ್ಮ ಸಮಾಜದಲ್ಲೇ ಬಹಳಷ್ಟು ರೀತಿಯ ಅಸಮಾನತೆಗಳಿದೆ, ಇನ್ಇಕ್ವಾಲಿಟೀಸ್ ಬಹಳಷ್ಟು ರೀತಿಯಲ್ಲಿದೆ. ಆದರೆ ಆಶಾ ಜ್ಯೋತಿ ಅಂತ ಒಂದು ಸಂಸ್ಥೆಯು ಆ ಎಲ್ಲ ಅಸಮಾನತೆಗಳನ್ನು ದೂರಿಟ್ಟು ವಿಶಿಷ್ಟರಿಗಾಗಿ ಒಂದು ಪ್ಲ್ಯಾಟ್ಫಾರ್ಮ್ ತಗೊಂಬಂದಿದೆ. ಇಂಥ ಒಂದು ಮೇಳೆ ತಗೊಂಬಂದು ವಿಶಿಷ್ಟ ಮಕ್ಕಳಿಗೆ ಒಂದು ದಿನದ ಫನ್ ಆ್ಯಕ್ಟಿವಿಟೀಸ್, ಒಂದು ದಿನದ ಒಳ್ಳೆ ಅವ್ರಿಗೆ ಇಷ್ಟ ಆಗುವಂಥ ಚಟುವಟಿಕೆಗಳನ್ನು ಹಮ್ಮಿಕೊಂಡು ಮಕ್ಕಳಿಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸನ್ನು ಕೊಡ್ತಾ ಇದ್ದೀವಿ. ಸಭಾ ಕಾರ್ಯಕ್ರಮದಲ್ಲಿ ಆಶಾ ಜ್ಯೋತಿ ಗೌರವಾಧ್ಯಕ್ಷ ಶ್ರೀನಿವಾಸ್ ರಾವ್, ಅಧ್ಯಕ್ಷ ಡಾಕ್ಟರ್ ಮುರಳೀಧರ್ ನಾಯಕ್, ಸೇವಾ ಭಾರತಿಯ ಅಧ್ಯಕ್ಷರಾದ ಸುಮತಿ ಶೆಣೈ, ವಿನೋದ್ ಶೆಣೈ, ನಾಗಾಲ್ಯಾಂಡ್ನ ಮಾಜಿ ರಾಜ್ಯಪಾಲರಾದ ಪದ್ಮನಾಭ ಆಚಾರ್ಯ ಮತ್ತಿತರರು ಭಾಗವಹಿಸಿದ್ರು. ಈ ಸಂದರ್ಭ ಅಂಧತ್ವವನ್ನು ಮೀರಿ ಬಿಎಸ್ಡಬ್ಲ್ಯೂ ಪರೀಕ್ಷೆಯಲ್ಲಿ ರ್ಯಾಂಕ್ ಪಡೆದು ಉತ್ತೀರ್ಣರಾದ ನಿತ್ಯಾನಂದ, ಗುರುರಾಜ್, ಪ್ರದೀಪ್ ಕುಮಾರ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು.
ಇದೀಗ 2,000ಕ್ಕಿಂತಲೂ ದಿವ್ಯಾಂಗಚೇತನ ಮಕ್ಕಳು ಭಾಗವಹಿಸಿರುವುದು ವಿಶೇಷವಾಗಿದೆ. It is a great opportunity for me and great privilege to meet all the students and organizers of this great job. I am overwhelmed with the persons who are working for the people who deserve attention from everyone. God is great. Destiny is, nobody can stop it. But how to overcome the destiny, how to challenge the destiny is here. These people, we have learned how to overcome this destiny which has given you some problems. Friends, Divyangi people, be bold. You are one of us. You are second to none. You can do anything. And good training from schools like this. ಸಂಭ್ರಮದ ಕಾರ್ಯಕ್ರಮದಲ್ಲಿ ಸಂಭ್ರಮ ಪಡುತ್ತಾ ತನ್ನೆಲ್ಲ ನೋವುಗಳನ್ನ ಮರೆತವರು ದಿವ್ಯಾಂಗರು. ತುಳುನಾಡಿನ ಸಾಂಪ್ರದಾಯಿಕ ಡೋಲಿನ ಸದ್ದಿಗೆ ಕುಣಿದಾಗ ಅವರೊಂದಿಗೆ ಸೇರಿ ನಲಿದ ದಿವ್ಯಾಂಗಚೇತನ ಮಕ್ಕಳ ಮೊಗದ ಮೇಲೆ ಬಿಂಬಿತವಾಗುತ್ತಿದ್ದ ಹರ್ಷ ಹಾಗೂ ಅವರ ಪೋಷಕರ ಮುಖದ ಮಂದಹಾಸ ಅನನ್ಯವಾಗಿತ್ತು. ಈ ಉತ್ಸವದಲ್ಲಿ ಜಿಲ್ಲೆ ಹಾಗೂ ಹೊರ ಜಿಲ್ಲೆಯ 1,500ಕ್ಕೂ ಅಧಿಕ ವಿಶಿಷ್ಟ ಚೇತನರು ಹಾಗೂ ಅವರ ಪೋಷಕರು, ಶಿಕ್ಷಕರು ಭಾಗವಹಿಸಿ ಸಂಭ್ರಮಪಟ್ಟರು. ಹೊರ ಜಗತ್ತಿನಲ್ಲಿ ಗುರುತಿಸಿಕೊಳ್ಳದ ದಿವ್ಯಾಂಗರು ಇಂದು ವೇದಿಕೆಯಲ್ಲಿ ಕುಣಿದು ಕುಪ್ಪಳಿಸಿದ್ರು. ಹಾಡುತ್ತಾ ತೇರನ್ನೇರಿ ನೋವುಗಳನ್ನ ಮರೆತರು. ಇನ್ನು ಮೊಗದಲ್ಲಿ ನಗುವನ್ನು ಮೂಡಿಸಿದ ಸೇವಾ ಭಾರತಿ ಸಂಸ್ಥೆಗೆ ನಾವು ಕೃತಜ್ಞತರಾಗಲೇಬೇಕು. ಸೇವೆಯ ದೃಷ್ಟಿಯಲ್ಲಿ ಇದು ಕೇವಲ ಕಾರ್ಯವಾದರೆ ಮಾನವೀಯತೆಯ ದೃಷ್ಟಿಯಲ್ಲಿ ಇದೊಂದು ಮಹಾನ್ ಕಾರ್ಯವಾಗಿದೆ. ಕ್ಯಾಮರಾ ಪರ್ಸನ್ ನಿಶನ್ ಪೂಜಾರಿ ಜೊತೆ ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.